ಕರಾವಳಿಯಲ್ಲಿ ಮತ್ತೆ ಸಾಂಪ್ರದಾಯಿಕ ಕಂಬಳ ಗರಿಗೆದರಿದೆ. ಉಡುಪಿ ಜಿಲ್ಲೆಯ ಚೇರ್ಕಾಡಿ ಗ್ರಾಮದಲ್ಲಿ ಸಾಂಪ್ರದಾಯಿಕ ಹರಕೆ ಕಂಬಳ ಅದ್ದೂರಿಯಾಗಿ ನಡೆಯಿತು. ಕುಶಲ ಹೆಗ್ಡೆ ಹಾಗೂ ರತ್ನಾಕರ್ ಹೆಗ್ಡೆ ಮತ್ತು ಗ್ರಾಮದ ದೊಡ್ಡಮನೆ ಕುಟುಂಬ ನಡೆಸಿದ ಈ ಹರಕೆ ಕಂಬಳದಲ್ಲಿ 20 ಕೋಣಗಳು ನೀಡಿದ ಶಕ್ತಿ ಪ್ರದರ್ಶನ ಕಂಬಳ ಪ್ರಿಯರನ್ನ ರಂಜಿಸಿತು. ಇನ್ನು ಈ ಗ್ರಾಮದಲ್ಲಿ ನಡೆದ ಕಂಬಳ ಜಾತ್ರೆ ವಾತಾವರಣವನ್ನು ಸೃಷ್ಟಿಸಿತು. ಕೋವಿಡ್ ಆತಂಕದ ನಡುವೆ ಜನರು ಕಂಬಳವನ್ನ ಸಖತ್ ಎಂಜಾಯ್ ಮಾಡಿದರು. ದೇವಿಯ ಕಂಬಳ ಇದು ಒಂದು ದೈವಿ ಶಕ್ತಿಯನ್ನು ಹೊಂದಿರುವಂತಹ ಕಂಬಳ. ಈ ಕಂಬಳ ಸುಮಾರು 100 ವರ್ಷಗಳ ಇತಿಹಾಸ. ಪ್ರಸ್ತುತ ಈ ಕಂಬಳದ ಪ್ರತೀತಿ ಏನಂತ ಹೇಳಿದ್ರೆ ಇಲ್ಲಿ ಕೊರಗನಿಗೂ ಹಾಗೂ ಹೆಗ್ಡೇರಿಗೂ ಇಬ್ಬರಿಗೂ ಪಟ್ಟಾಗಿದೆ. ಇಬ್ಬರು ಇಲ್ಲಿ ಸಮಾನತೆಯನ್ನು ಹೊಂದಿದ್ದಾರೆ ಅಂತ ಹೇಳಬಹುದು. ಅದೇ ರೀತಿ ಈ ಕಂಬಳದ ಗದ್ದೆ ಸುಮಾರು 100 ಕೊಯ್ಲನ್ನು ಹೊಂದಿದೆ. ಗ್ರಾಮಸ್ಥರು ಕೂಡ ಇದರಲ್ಲಿ ಭಾಗಿಗಳಾಗ್ತಾರೆ. ಗ್ರಾಮಸ್ಥರನ್ನು ಒಳಗೂಡಿಕೊಂಡು ಚೇರ್ಕಾಳಿ ದೊಡ್ಡ ಮನೆ ಇದನ್ನು ತಲಾಂತರದಿಂದ ನಡೆಸಿಕೊಂಡು ಬರ್ತಾ ಇದೆ. ಜನದೇವಿಯಲ್ಲಿ ಪ್ರಮುಖ ಆಣತಿ ಅಂತ ಇದು ನಡೆಯುವುದು. ಈ ಕಂಬಳದಲ್ಲಿ ಕೋಣಗಳನ್ನು ಓಡಿಸಿದವರಿಗೆ ದೇವರ ಪೂರ್ಣ ಆಶೀರ್ವಾದ ಸಿಗ್ತದೆ ಎನ್ನುವುದು ಹಿಂದೆ ನಡೆದು ಬಂದ